ನಮ್ಮ ಟಿವಿ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿ ಸಹಯೋಗದೊಂದಿಗೆ ಪ್ರಸ್ತುತಪಡಿಸುವ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯಲ್ಲಿ ಮಲಗಿಕೊಂಡು ಅಭ್ಯಾಸ ಮಾಡುವ ಕೆಲವು ಆಸನಗಳನ್ನು ಗಮನಿಸೋಣ ಬಂಧುಗಳೇ. ಆರಂಭದಲ್ಲಿ ಯೋಗ ಮಂತ್ರ. ನಮಸ್ಕಾರ ಮುದ್ರೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆತ್ಮೀಯ ಎಲ್ಲ ವೀಕ್ಷಕ ಬಾಂಧವರೇ, ಯೋಗ ಪ್ರಾರಂಭ ಮಾಡುವ ಮುಂಚೆ ಎಂದಿನಂತೆ ಆರಂಭದಲ್ಲಿ ಶಾಂತವಾದ ವಾತಾವರಣ ನಿರ್ಮಾಣ ಮಾಡೋಣ. ಧ್ಯಾನದ ಮೂಲಕ ತೋರು ಬೆರಳು ಹೆಬ್ಬೆರಳಿನ ತುದಿ ಚಿನ್ಮುದ್ರೆ ಯಾ ಜ್ಞಾನ ಮುದ್ರೆ, ಬೆನ್ನು ಕುತ್ತಿಗೆ ಶಿರಸ್ಸು ನೇರ, ದೇಹ ಸಡಿಲ. ಇಲ್ಲಿ ಕಣ್ಣು ಮುಚ್ಚಿ ನಮ್ಮ ಶ್ವಾಸೋಚ್ಛ್ವಾಸವನ್ನೇ ಗಮನಿಸೋಣ. ಹಾಗೆ ಈ ರೀತಿ ಸ್ವಲ್ಪ ಹೊತ್ತು ಸಾಮಾನ್ಯ ಉಸಿರಾಟವನ್ನು ಗಮನಿಸಿಕೊಂಡು ಏಕಾಗ್ರತೆಯನ್ನು ಸಾಧಿಸಬೇಕು ಬಂಧುಗಳೇ. ಆರಂಭದಲ್ಲಿ ಚಿಕ್ಕ ಚಿಕ್ಕ ಧ್ಯಾನ ಮಾಡಿ ಆಮೇಲೆ ಹೆಚ್ಚು ಹೊತ್ತು ಇರಬಹುದು. ಈಗ ವಿಶ್ರಾಂತಿ. ಮುಂದಿನ ಹಂತ ಸರಳ ಪ್ರಾಣಾಯಾಮ, ಸುಖ ಪ್ರಾಣಾಯಾಮ, ಸಿಂಪಲ್ ಪ್ರಾಣಾಯಾಮ. ಇದು ಅಡ್ಡ ಪರಿಣಾಮ ಇಲ್ಲ. ಇವನ್ನು ಕೊನೆಯ ಪಕ್ಷ ಮಲಗಿಕೊಂಡು ಸಹ ಮಾಡ್ಬೋದು. ಇವನ್ ಈ ಪ್ರಾಣಾಯಾಮವನ್ನು ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂತ್ಕೊಂಡು ಸಹ ಮಾಡ್ಬೋದು. ಜ್ಞಾನ ಸರಸ್ವತಿ ಮುದ್ರೆ. ಈ ರೀತಿ ಬೆನ್ನು ಕುತ್ತಿ ನೇರ. ಆರಂಭದಲ್ಲಿ ಉಸಿರನ್ನು ಹೊರಕ್ಕೆ ಬಿಡಬೇಕು, ಅಂದರೆ ರೇಚಕ. ಆಮೇಲೆ ಪೂರಕ. ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಬೇಕು, ದೀರ್ಘವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕು, ಅಂದರೆ ರೇಚಕ. ಪೂರಕ, ರೇಚಕ. ಇದು ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ ಮಾಡಬೇಕು. ಇಲ್ಲಿ ಕುಂಭಕ ಹೆಚ್ಚು ಬೇಡ ಬಂಧುಗಳೇ. ಅಭ್ಯಾಸ ಆದ ಮೇಲೆ ಕುಂಭಕ ಮಾಡಿ ಮತ್ತೆ ರೇಚಕ ಮಾಡಬಹುದು. ಇದೊಂದು ಉತ್ತಮವಾದಂತಹ ಸರಳ ಪ್ರಾಣಾಯಾಮ ಈ ಪ್ರಸ್ತುತ ಪರಿಸ್ಥಿತಿಗೆ ಬಹಳ ಅಗತ್ಯ. ಯಾಕೆಂದರೆ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ, ಲಂಗ್ಸ್ ಕೆಪ್ಯಾಸಿಟಿ ಇಂಪ್ರೂವ್ ಆಗಲಿಕ್ಕೆ, ಆಮೇಲೆ ನಮ್ಮ ಅಸ್ತಮ, ಅಲರ್ಜಿ ಇತ್ಯಾದಿ ಈ ಸಮಸ್ಯೆಗಳು ಕಾಡ್ತಲ್ಲ, ಅದೆಲ್ಲ ನಿಯಂತ್ರಣಕ್ಕೆ ಇದು ಬಹಳ ಸಹಕಾರಿ ಬಂಧುಗಳೇ. ರಿಲ್ಯಾಕ್ಸ್, ವಿಶ್ರಾಂತಿ. ಇಲ್ಲಿ ಪ್ರಾಣಾಯಾಮದ ಮುಖ್ಯ ಉದ್ದೇಶವೆಂದರೆ ನಮ್ಮ ಉಸಿರಾಟ ಸಕ್ರಮಗೊಳಿಸುವುದು ಅಲ್ಲದೆ, ಅದರ ಬಹಳ ಮುಖ್ಯ ಅಂಶ ಇದು, ನಮ್ಮ ಪ್ರಾಣವಾಯು ನಮ್ಮ ನಾಡಿಗಳಲ್ಲಿ ಸಂಚರಿಸ್ತದೆ. ಗಮನಿಸಿ ಬಂಧುಗಳೇ, ಇಲ್ಲಿ ಶ್ವಾಸ ಪ್ರಶ್ವಾಸಯೋ ಗತಿರ್ವಿಚ್ಛೇದ ಪ್ರಾಣಾಯಾಮ. ಉಸಿರಿನ ಪೂರಕ ರೇಚಕಗಳ ವೇಗವನ್ನು ಕಡಿಮೆ ಮಾಡುವುದೇ ಪ್ರಾಣಾಯಾಮ. ಈ ಪತಂಜಲಿ ಋಷಿಮುನಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ ಅಂತ ನಮಗೆ ತಿಳಿಸಿದ್ದಾರೆ. ಹಾಗೆ ಪ್ರಾಣಾಯಾಮದ ಮುಖ್ಯ ಉದ್ದೇಶ ನಮ್ಮ ಉಸಿರನ್ನು ಸರಿಪಡಿಸುವುದಲ್ಲದೆ, ಇಲ್ಲಿ ನಮ್ಮ ಪ್ರಾಣವಾಯು ಏನು ಎನರ್ಜಿ ಇದೆಯಲ್ಲ, ಅದು ನಮ್ಮ ವಾಯುನಾಳಗಳಲ್ಲಿ, ಇಲ್ಲಿ ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ, ವಾಯುನಾಳಗಳಿವೆ. ಆ ವಾಯುನಾಳಗಳಲ್ಲಿ ಪ್ರಾಣವಾಯು ಸರಿ ಸಂಚಾರ ಆಗಬೇಕು. ಅದಕ್ಕೆ ಈ ಪ್ರಾಣಾಯಾಮ ಮಾಡಬೇಕು. ಪ್ರಾಣಕ್ಕೆ ಹೊಸ ಆಯಾಮ. ಪ್ರಾಣಾಯಾಮ ಮೀನ್ಸ್ ಬ್ರೆತ್ ಕಂಟ್ರೋಲ್. ನೋಡಿ, ಅದರೊಟ್ಟಿಗೆ ನಮ್ಮ ಉಸಿರನ್ನು ಸಕ್ರಮಗೊಳಿಸದೆ. ಮುಖ್ಯ ಉದ್ದೇಶ ನಮ್ಮ ನರಗಳಲ್ಲಿ, ನಾಡಿಗಳಲ್ಲಿ ಪ್ರಾಣವಾಯು ಸರಿಯಾಗಿ ಸಂಚಾರ. ಯಾವಾಗ ಪ್ರಾಣವಾಯು ಸರಿಯಾಗಿ ಸಂಚಾರ ಆಗ್ತಾ ಇದೆ, ಕಾಯಿಲೆಗಳ ಏರುಪೇರು ಆಗುವುದಿಲ್ಲ ಅಂತೇಳಿ ಉಲ್ಲೇಖ ಇದೆ ಬಂಧುಗಳೇ. ಇದೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಕೈವಶವಾಗುತ್ತದೆ. ಈಗ ಮುಂದಿನ ಹಂತ ಭುಜಗಳ ವ್ಯಾಯಾಮ. ನೋಡಿ, ಈ ರೀತಿ ಸಮಾನ ಮುದ್ರೆ ಮಾಡಿ ಕೈಗಳನ್ನು ಭುಜಕ್ಕೆ ಒತ್ತಿಟ್ಟು ಈ ರೀತಿ ಮುಂಗೈ ಸ್ಪರ್ಶಿಸಿ ರೊಟೇಟ್ ದ ಶೋಲ್ಡರ್ಸ್ ಕ್ಲಾಕ್ ವೈಸ್
ಆ್ಯಂಟಿ ಕ್ಲಾಕ್ ವೈಸ್. ಇದು ಸಹ ಭುಜಗಳ ಸೆಳೆತ, ಕುತ್ತಿಗೆ ನೋವಿನ ನಿಯಂತ್ರಣಕ್ಕೆ ಒಳ್ಳೆಯದು. ಈ ಅಂತೂ ಆನ್ಲೈನಲ್ಲಿ ತುಂಬ ಕೆಲಸ ಮಾಡಬೇಕಾಗ್ತದೆ. ಆವಾಗ ತುಂಬ ಹೊತ್ತು ಡಿವೈಸ್ ನೋಡುವಾಗ ಸಹಜವಾಗಿ ನಮಗೆ ಕುತ್ತಿಗೆ ನೋವೆಲ್ಲ ಕಾಡೋದು ನ್ಯಾಚುರಲಿ. ಅದಕ್ಕೋಸ್ಕರ ಅದರ ನಿಯಂತ್ರಣಕ್ಕೆ ಈ ರೀತಿಯ ಭುಜಗಳ ವ್ಯಾಯಾಮ ಎಲ್ಲ ಅಭ್ಯಾಸ ಮಾಡಿದೆ. ಕುತ್ತಿಗೆ ನೋವು, ಸ್ಪಾಂಡ್ಲೈಟಿಸ್ ಇರ್ತದೆ, ಅದೆಲ್ಲ ಕಡಿಮೆ ಆಗಲಿಕ್ಕೆ ಒಳ್ಳೆಯದು. ಅಂತೂ ಯೋಗ ಮಾಡೋ ಮುಂಚೆ ಕೆಲವು ವ್ಯಾಯಾಮಗಳನ್ನು ನಾವು ಮಾಡಲೇಬೇಕಾಗ್ತದೆ ಬಂಧುಗಳೇ. ಇನ್ನೀಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಬಾಯಿಯ ಮುಷ್ಟಿ ಮುದ್ರೆ, ಬ್ರೈನಿಗೆ ವ್ಯಾಯಾಮ, ಅಟೆನ್ಷನ್, ಫೋಕಸ್, ಮೆಮೊರಿ. ನೋಡಿ, ಹಸ್ತ ಈಗ ನೇರ ಮಾಡಬೇಕು, ಇದರಲ್ಲಿ ಪೂರ್ತಿಗೆ ನೇರ ಮಾಡಬೇಕು. ಇದು ಬಾಯಿಯ ಮುಷ್ಟಿ ಮುದ್ರೆ. ಯಾಕೆಂದರೆ ನಮ್ಮ ಎಲ್ಲ ಬೆರಳುಗಳು ಚೇತನದಾಯಕ. ಆಲ್ ಫಿಂಗರ್ಸ್ ಆರ್ ಸೋ ಪವರ್ಫುಲ್. ಆ ಬೆರಳಿನ ಎನರ್ಜಿ ನಮ್ಮ ಬ್ರೈನಿಗೆ ಪುನಃ ಬರಲಿಕ್ಕೆ. ನೋಡಿ, ಎಕ್ಸೇಲ್, ಇನ್ಹೇಲ್, ರೇಚಕ, ಪೂರಕ, ರೇಚಕ, ಪೂರಕ. ಈ ರೀತಿ ನಾವು ಒಂದು 25ರಿಂದ 50 ಬಾರಿ ಅದರಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದಾಗ ಆ ಡಲ್ನೆಸ್, ಜಡ ಹೋಗಲಿಕ್ಕೆ ಬಹಳ ಸಹಕಾರಿ. ಬೇಕಾದ್ರೆ ನೀವು ಇದನ್ನು ಪರೀಕ್ಷಿಸಿ ನೋಡಿ. ಬೆಳಿಗ್ಗೆ ಹಾಸಿಯಿಂದ ಏಳುವಾಗಲೇ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಅಂತ ಒಂದು 25-30 ಮಾಡಿ ಒಂಥರ ಅಲರ್ಟ್ ಆಗ್ತದೆ. ಆ ಡಲ್ನೆಸ್ ಹೋಗ್ತದೆ. ಯಾಕಂದರೆ ನಮ್ಮ ಬೆರಳುಗಳಲ್ಲಿ ಪಂಚತತ್ವಗಳಿವೆ, 12 ರಾಶಿಗಳಿವೆ, 27 ನಕ್ಷತ್ರಗಳಿವೆ, ನವಗ್ರಹಗಳಿವೆ. ಅದರ ಎನರ್ಜಿ ಎಲ್ಲ ಒಳಗಡೆ ಪಾಸ್ ಆಗ್ತಾ ಇರ್ತವೆ. ಹೀಗೆ ನಾವು ಊಟ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಜಿಮ್ ಮಾಡ್ತೀವಿ, ವಾಕಿಂಗ್ ಹೋಗ್ತೀವಿ. ಹಾಗೆ ವಿ ಆರ್ ಹ್ಯಾವಿಂಗ್ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರ್. ನಮ್ಮ ದೇಹದಲ್ಲಿರುವ ಚೈತನ್ಯ ಶಕ್ತಿ ಅದು ಹೊರಗಡೆ ಹೋಗ್ತಾ ಇರ್ತದೆ. ಅವ ಎಷ್ಟೇ ದೊಡ್ಡ ಸಾಧಕ ಆಗಲಿ ಪ್ರತಿಯೊಬ್ಬರಿಗೂ ಹೊರಗಡೆ ಹೋಗ್ತಾ ಇದೆ. ಅದು ಒಳಗಡೆ ಬರಲಿಕ್ಕೆ ನಾವು ಮುದ್ರೆ ಮಾಡಬೇಕು ಬಂಧುಗಳೇ. ಈ ರೀತಿಯ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಇನ್ನೀಗ ಮಲಗಿಕೊಂಡು ಮಾಡುವ ಕೆಲವು ಆಯ್ದ ಯೋಗಾಸನಗಳನ್ನು ಗಮನಿಸೋಣ ಬಂಧುಗಳೇ. ಈಗ ಮಲಗಿಕೊಂಡು ಮಾಡುವ ಆಸನಗಳಲ್ಲಿ ಕೆಲವು ಗಮನಿಸೋಣ. ಆರಂಭದಲ್ಲಿ ಸಣ್ಣ ವ್ಯಾಯಾಮ ಹೊಂದೋಣ. ಈ ಹಿಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ನಾವು ಗಮನಿಸಿದ್ದೇವೆ. ಕಾಲುಗಳು ಜೋಡಣೆ, ಆಮೇಲೆ 2 ಕೈಯನ್ನು ಪರಸ್ಪರ ಹೆಣೆದು ಶಿರಸ್ಸಿನ ಕೆಳಗಡೆ ಈ ರೀತಿ, ಆಮೇಲೆ 2 ಕಾಲನ್ನು ಮಡಿಸಬೇಕು. ಇದೊಂದು ವ್ಯಾಯಾಮ ಬಂಧುಗಳೇ. ಮತ್ತು ತುಂಬ ಮಂದಿ ಹೇಳ್ತಾರೆ ಈ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಗ್ಯಾಸ್ಟ್ರಿಕ್ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಈ ವ್ಯಾಯಾಮ ಬಹಳ ಪರಿಣಾಮಕಾರಿ. ನೋಡಿ, ಇಲ್ಲಿ ಬೆನ್ನು ಕುತ್ತಿಗೆ ಎಲ್ಲ ಈ ರೀತಿ ಸಮಾನ ಹಾಗೆ ಇಟ್ಟುಕೊಂಡು ಕೈಯನ್ನು ಶಿರಸ್ಸಿನರಿಗಿಟ್ಟು 2 ಕಾಲನ್ನು ಮಡಚಿ ಪೂರ್ತಿ ಫೋಲ್ಡ್ ಮಾಡಬೇಕು. ಆಮೇಲೆ 2 ಕಾಲು ಬಲಕ್ಕೂ ಎಡಕ್ಕೂ ನೋಡಿ, ಟರ್ನ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್, ನಾರ್ಮಲ್ ಬ್ರೀದಿಂಗ್, ಬಟ್ ಹೆಡ್ ಸ್ಟ್ರೈಟ್ ಇರಬೇಕು, ಶಿರಸ್ಸು ನೇರವಾಗಿರಬೇಕು. ಆ ಕಡೆ ಈ ಕಡೆ ಮೂವ್ ಮಾಡ್ತಾ ಇರಬೇಕು. ಒಂದು 3 ಬಾರಿ 6 ಬಾರಿ ಎಲ್ಲ ಮಾಡೋದು. ನೋಡಿ, ಇಲ್ಲಿ ಸಾಕಷ್ಟು ನಮ್ಮ ಕಿಬ್ಬೊಟ್ಟೆಯ ಭಾಗಕ್ಕೆ ಮಣಿಪುರ ಚಕ್ರ, ಅದಕ್ಕೆ ನೇವಲ್ ಚಕ್ರ ಕೆಲವೊಳ್ಳೆ ಸ್ಟ್ರೆಚ್ ಆಗ್ತದೆ. ಆಮೇಲೆ ಸ್ವಾಧಿಷ್ಠಾನ ಚಕ್ರಕ್ಕೂ ಹೆಲ್ಪ್ ಆಗ್ತದೆ ಬಂಧುಗಳೇ. ನೋಡಿ, ಇಲ್ಲಿ ಕಿಬ್ಬೊಟ್ಟೆಯ ಭಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಇದೊಂದು ವ್ಯಾಯಾಮ. ಅದಲ್ಲದೆ ನಮಗೆ ಮತ್ತೆ ನೆಕ್ಸ್ಟ್ ಯೋಗ ಮಾಡಲಿಕ್ಕೆ ಸಹ ಫ್ರೀ ಆಗ್ತದೆ. ಮೇಯ್ನ್ ಮುಖ್ಯವಾಗಿ ನಾವು ಯೋಗ ಮಾಡೋದು ನಮ್ಮ ಕಟಿ ಪ್ರದೇಶ, ಸೊಂಟದ ಭಾಗ, ಅದೆಲ್ಲ ಪೆಲ್ವಿಕ್ ರೀಜ್ ಎಲ್ಲ ಫ್ರೀ ಇರಬೇಕು. ಅಂದರೆ ಬಿಗಿತ ಇದ್ದವುಗಳೇ ಬೇಕಾದಾಗೆ ಟ್ವಿಸ್ಟ್ ಮಾಡಲಿಕ್ಕೆ, ಬೆಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಆಸನ ಮಾಡೋ ಮುಂಚೆ ಯಾವುದಾದ್ರೂ ಕೆಲವು ಅಗತ್ಯದ ವ್ಯಾಯಾಮಗಳನ್ನು ನಾವು ಮಾಡಲೇಬೇಕು. ಇದೀಗ ಟ್ವಿಸ್ಟ್ ವ್ಯಾಯಾಮ. ಇಲ್ಲಿ ಒಂದು ಗಮನಿಸಿ ಬಂಧುಗಳೇ, ಈಗ ಬ್ಯಾಕ್ ಪೇಯ್ನ್ ಇದ್ದವ್ರು ಏನು ಮಾಡಬೇಕು ಅಂದರೆ ಕಾಲನ್ನು ನೆಲಕ್ಕೆ ಒತ್ತಿಡಬೇಕು. ಈಗ ನೋಡಿ, ಅವರು ಕಾಲನ್ನು ನೆಲಕ್ಕೆ ಒತ್ತಿಡ್ತಾರೆ, ಹಾಗೆ ಮಡಿಸೋದು ಆ ಕಡೆ ಈ ಕಡೆ. ಈಗ ನನಗೆ ಸೊಂಟ ನೋವಿದೆ, ಮಾಡಲಿಕ್ಕೆ ಕಷ್ಟ, ಇವನ್ ಇದು ಬ್ಯಾಕ್ ಪೇಯ್ನ್ ಕಂಟ್ರೋಲಿಗೂ ಸಹ ಸಹಕಾರಿ, ಪ್ಲಸ್ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೂ ಸಹಕಾರಿ. ಎಸ್, ರಿಲ್ಯಾಕ್ಸ್, ವಿಶ್ರಾಂತಿ. ಇನ್ನು ಪುನಃ 3 ಬಾರಿ 6 ಬಾರಿ ಎಲ್ಲ ನಾರ್ಮಲ್ ಬ್ರೀದಿಂಗಲ್ಲಿ ಇದನ್ನು ಸರಳವಾಗಿ ಅಭ್ಯಾಸ ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಇಫೆಕ್ಟ್, ಅಡ್ಡ ಪರಿಣಾಮ ಸಹ ಬರೋದಿಲ್ಲ. ಇನ್ನು ಉತ್ತಿತ ಏಕಪಾದಾಸನ, ಇದು ಸರಳ. ಯಾಕೆಂದರೆ ಮನೆಯಲ್ಲಿ ತುಂಬ ಹೊತ್ತು ಕುಳಿತಾಗ ಆ ಕಾಲೆಲ್ಲ ಒಂಥರ ಆಯಾಸ, ಕ್ರ್ಯಾಂಪ್ ಆಗ್ತದೆ. ಮತ್ತು ತುಂಬ ಹೊತ್ತು ಯಾರು ಚೇರಲ್ಲಿ ಕೂತ್ಕೊಳ್ತಾರೆ, ತುಂಬ ಹೊತ್ತು ಲಾಂಗ್ ಡ್ರೈವ್ ಯಾರು ಮಾಡ್ತಾರೆ, ಅವರಿಗೆ ಇದು ಆಸನ ಒಳ್ಳೆಯದು. ಮತ್ತು ವಯಸ್ಸಾದವರಿಗೆ ಒಳ್ಳೆಯದು. ಈಗ ಕೆಲವರು ಹೇಳ್ತಾರೆ ಕಾಲು ನೋವು, ಯಾವ ನೋಡು ಕಾಲು ಸೆಳೆತ, ಕಾಲು ಬಚ್ಚುವುದು, ಕಾಲು ಟಯರ್ಡ್ನೆಸ್, ಕಾಲು ಕ್ರ್ಯಾಂಪ್ಸ್ಗಳು, ಕಾಲು ಬೆಂಕಿ ಬರುವುದೆಲ್ಲ ಹೇಳ್ತಾರೆ. ಅವರಿಗೆ ಈ ವ್ಯಾಯಾಮ. ನಮ್ಮ ಅನುಭವದಲ್ಲಿ ಸಾಮಾನ್ಯ ಎಲ್ಲ ಸಮಸ್ಯೆ ಇದ್ದವರು ಈ ಯೋಗ ಮಾಡ್ಬೋದು. ಉತ್ತಿತ ಏಕಪಾದಾಸನ. ಈ ಹಿಂದಿನ ಸಂಚಿಕೆ ನಾವು 0 ಬರಿಯು ತೋರಿಸಿದ್ವಿ. ಬೇಕಾದ್ರೆ 1 ಬಾರಿ ನೋಡೋಣ. ಈ ರೀತಿ 1 ಬಾರಿ ನಾವು ತೋರಿಸ್ತೇವೆ. ಬೇಕಿಂಗ್ಗೆ 0 ಇನ್ ಸಿಂಗಲ್ ಲೆಗ್. ನೋಡಿ, ಅವರು ರೈಟ್ ಲೆಗ್ ಒಂದು ಬದಿಯಲ್ಲಿ ನಾವು ತೋರಿಸ್ತೇವೆ, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ಸ್. ಇದು ಮಾಡಿದರೆ ಇನ್ನೂ ಒಳ್ಳೆಯದು. ಈ ರೀತಿ 3 ಬಾರಿ 6 ಬಾರಿ ಎಲ್ಲ ಮಾಡಬೇಕು. ಎಸ್, ಈ 1 ಬಾರಿ ಸಾಕು. ಇನ್ನು ಲೆಫ್ಟ್ ಲೆಗ್
ಪ್ಲೀಸ್ ಜಸ್ಟ್ ಈ ಹಿಂದಿನ ಸಂಚಿಕೆಯಲ್ಲಿ ಮಾಹಿತಿ ಪಡ್ಕೊಂಡಿದ್ದೇವೆ, ಅದರ ಪುನಃ ಗೊತ್ತಾಗಲಿಕ್ಕೆ ನೋಡಿ ರೀತಿ. ಇದು ಬಹಳ ಉತ್ತಮವಾದಂತಹ ವ್ಯಾಯಾಮ. ಥೈಸ್ ಫ್ಯಾಟ್ ಬರ್ನ್ ಆಗಲಿಕ್ಕೆ, ಸೊಂಟ ನೋವು ಕಮ್ಮಿ ಆಗಲಿಕ್ಕೆ, ಮತ್ತು ಕಾಲಿನ ನರಗಳ ಸೆಳೆತ ಕ್ರ್ಯಾಂಪ್, ಇದನ್ನು ಎಷ್ಟು ಬಾರಿ ಮಾಡಬೇಕು? ಒಮ್ಮೆ ಮಾಡುವಾಗ 3 ಬಾರಿ ಕ್ಲಾಕ್ ಆ್ಯಂಟಿ ಕ್ಲಾಕ್, ಪುನಃ ಮತ್ತೊಮ್ಮೆ ಮಗದೊಮ್ಮೆ 3 ಬಾರಿ 6 ಬಾರಿ ಎಲ್ಲ ಪ್ರಯತ್ನ ಮಾಡಬೇಕು. ಉತ್ತಿತ ಏಕಪಾದಾಸನ, ಕಾಲುಗಳು ಜೋಡಣೆ, ಹಸ್ತ ತೊಡೆ ಹತ್ತಿರ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲಕಾಲನ್ನು ಮೇಲೆತ್ತಬೇಕು. ಗಮನಿಸಿ ಬಂಧುಗಳಲ್ಲಿ ಕಾಲಿನ ಬೆರಳು ಪಾಯಿಂಟ್ ಆಗಿರಬೇಕು. ಉಸಿರನ್ನು ಬಿಡುತ್ತಾ ಕೆಳಕ್ಕೆ ಇಳಿಸಬೇಕು. ಎಡಕಾಲು, ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಕಾಲನ್ನು ನಿಧಾನವಾಗಿ ಮೇಲಕ್ಕೆ ತರಬೇಕು. ಉಸಿರನ್ನು ಬಿಡುತ್ತಾ ಕೆಳಗಡೆ. ಈಗ ಒಮ್ಮೆಗೆ ಕಷ್ಟ ಆಗ್ತದೆ ಅಂಥವ್ರು ಏನು ಮಾಡಬೇಕು? ನಾವು 60 ಡಿಗ್ರಿ ತಂದು ಹೇಳ್ತೇವೆ. ಇನ್ಹೇಲ್ ನೋಡಿ 60 ಡಿಗ್ರಿ, ಇಷ್ಟೇ ಸಾಕು. ಎಕ್ಸೇಲ್, ಹಾಗೆಲ್ಲ ಆಪ್ಷನ್ ಇದೆ. ಇನ್ಹೇಲ್, ಯಾಕೆಂದರೆ ಕೆಲವರಿಗೆ ಬಿಗಿತ ಇದೆ, ನಮಗೆ ಬಿಗಿತ ಇದ್ದವುಳ್ಳೆ ಹೆಚ್ಚು ಲಿಫ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಎಕ್ಸೇಲ್, ಇದು ಒಂದು ಉತ್ತಿತ ಏಕಪಾದ. ಇದನ್ನು ಎಷ್ಟು ಬಾರಿ ಮಾಡಬೇಕು? 3 ಬಾರಿ 6 ಬಾರಿ 9 16 ಎಲ್ಲ ಮಾಡಬೇಕು. ನಮಗೆ ಸಮಸ್ಯೆ ಥೈಸ್ ಫ್ಯಾಟ್ ಬರ್ನ್ ಆಗಬೇಕು, ನನಗೆ ಯಾವ ಯೋಗ ಮಾಡಲಿಕ್ಕೆ ಆಗ್ತಲ್ಲ ಯಾಕೆಂದರೆ ಬ್ಯಾಕ್ ಪೇನ್ ಇದೆ ಅಂಥವ್ರು ಇದನ್ನೆಲ್ಲ ಹೆಚ್ಚು ಮಾಡಬೇಕು. ಇವನು BP ಇದ್ದವರು ಸಹ ಮಾಡ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆ, ಹಲವು ಸಮಸ್ಯೆಗಳಿಗೆ ಈ ಆಸನ ಸಹಕಾರಿ. ಯಾವಾಗ ವ್ಯಾಯಾಮದ ಕೊರತೆ ಇದೆ ಅಥವಾ ವಾಕಿಂಗ್ ಸಹ ಹೋಗಲಿಕ್ಕಾಗದ್ರೆ ಕೊನೆ ಪಕ್ಷ ಮಲೈಕೊಂಡು 0 ಬರೆಯೋ ವ್ಯಾಯಾಮ ಉತ್ತಿತ ಏಕಪಾದ ಸಹ ಮಾಡಿ ಸಹ ಸ್ವಲ್ಪ ನಮಗೆ ಅದರ ಪ್ರಯೋಜನ ಒದಗಿ ಬರುತ್ತದೆ ಬಂಧುಗಳೇ. ಈಗ ಮುಂದಿನ ಯೋಗಾಸಕ್ಕೆ ಹೋಗೋಣ. ಹೊಟ್ಟೆಯ ಫ್ಯಾಟ್ ಬರ್ನ್ ಆಗಲಿಕ್ಕೆ ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೇವೆ. ಈಗ 1 ಬಾರಿ ನಾವು ತೋರಿಸ್ತೀವಿ. ಊರ್ಧ್ವ ಪ್ರಸಾರಿತ ಪಾದಾಸನ 60 ಡಿಗ್ರಿ, ಅದರಲ್ಲಿ 30 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಮಾಡ್ಬೋದು. ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ. ಇವಾಗ 60 ಡಿಗ್ರಿಯ ಬಗ್ಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನೋಡಿ, ಇಲ್ಲಿ ಹಸ್ತವನ್ನು ಕೆಳಗೆ ಇಡಬೇಕು, ಯಾಕಂದರೆ ಅಲ್ಲಿ ಬ್ಯಾಕಿಗೆ ಒತ್ತಡ ಆಗಬಾರ್ದು, ಸ್ಟ್ರೈನ್ ಆಗಬಾರ್ದು ಹೇಳೋ ಉದ್ದೇಶದಿಂದ. 2 ಕಾಲು ಜೋಡಣೆ. ಇನ್ಹೇಲ್ ಪೂರಕ ನೋಡಿ, ಇಷ್ಟೇ ನಿಲ್ಲಬೇಕು. ಇಲ್ಲಿ ಸಾಧ್ಯವಾದರೆ ನಾರ್ಮಲ್ ಬಿದಲ್ಲಿ 1 ರಿಂದ 10 15 ಎಲ್ಲ ಕೌಂಟ್ ಮಾಡ್ಬೋದು. ಎಕ್ಸೇಲ್ ಕಮ್ ಬ್ಯಾಕ್. ಇನ್ನೊಮ್ಮೆ ನೋಡೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕಾಲನ್ನು ಮೇಲೆ ಮಾಡಿ ಇಲ್ಲಿ ಸಹಜ ಉಸಿರಾಟ. ಉಸಿರನ್ನು ಬಿಡುತ್ತಾ ಕೆಳಗೆ. ಇದು ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ ಬಹಳ ಪರಿಣಾಮಕಾರಿ ಆಸನ. ಎಷ್ಟು ಮಾಡ್ಬೋದು? 6 ಬಾರಿ 9 ಬಾರಿ ಎಲ್ಲ ಮಾಡ್ಬೋದು. ಮಧ್ಯೆ ಮಧ್ಯೆ ವಿಶ್ರಾಂತಿ ಕೊಡಬೇಕು. ಅವು ಕಿಬ್ಬೊಟ್ಟೆಯ ಪ್ರದೇಶ ಬಲಿಷ್ಠಗೊಳ್ಳುತ್ತದೆ. ಹರ್ನಿಯ ಎಲ್ಲ ಬರೋದು ಪೋಸ್ಟ್ಪೋಂಡ್ ಆಗ್ತದೆ. ಕೆಲವರಿಗೆ 40ರಲ್ಲಿ ಬರೋದು 50 60 ಎಲ್ಲ ಆಗ್ತದೆ. ಅದು ಕೆಲವೊಮ್ಮೆ ಬರುವುದೇ ಇಲ್ಲ. ಯಾಕೆಂದರೆ ಎಬ್ಡಮಿನಲ್ ಮಸಲ್ ನಾವು ಯಾವಾಗಲೂ ಸ್ಟ್ರಾಂಗ್ ಮಾಡಬೇಕು. ಎಬ್ಡಮಿನಲ್ ಮಸಲ್ ಸ್ಟ್ರಾಂಗ್ ಮಾಡಬೇಕಾದ್ರೆ ಮಲಗಿಕೊಂಡು ಮಾಡುವ ಆಸನಗಳು ಬಹಳ ಪರಿಣಾಮಕಾರಿ. ಇನ್ನು ಸಹ ಭಾಳಷ್ಟು ಆಸನಗಳಿವೆ. ಈ ಪಶ್ಚಿಮೋತ್ತಾಸನ, ಬೋಟ್ ಆಸನ, ನೌಕಾಸನ, ಹಲಾಸನ ಎಲ್ಲ ಇದೆ. ಇದೊಂದು ಸರಳ ಆಸನ. ಇವೊಂದು ಒಂದೊಂದು ಕಾಲಲ್ಲಿ ಮಾಡಿ ಸಹ ಅದರ ಪ್ರಯೋಜನ ಒದಗಿ ಬರ್ತದೆ. ಆಸನ ಆದವುಗಳಿಗೆ ವಿಶ್ರಾಂತಿ, ಕಾಲಗಲ ಕೈಯಗಲ. ಆತ್ಮೀಯ ವೀಕ್ಷಕ ಬಾಂಧವರೇ, ಮುಂದಿನ ಯೋಗಾಸನ ಪವನ ಮುಕ್ತಾಸನ. ಪವನ ಮೀನ್ಸ್ ಏರ್, ಮುಕ್ತ ಮೀನ್ಸ್ ಎಂಟಿ. ಪವನ ಎಂದರೆ ಗಾಳಿ, ಮುಕ್ತ ಎಂದರೆ ಖಾಲಿ. ಹೊಟ್ಟೆಯ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇದೆಲ್ಲ ಸರಳ ಆಸನಗಳು. ಇವನ್ನು ಸೊಂಟ ನೋವಿದ್ದವರು ಸಹ ಮಾಡ್ಬೋದು. ಒಂದೊಂದು ಕಾಲಲ್ಲಿ BP ಇದ್ದವರು ಮಾಡ್ಬೋದು. ಈ ಕಾಲಿನ ನಮ್ಮ ಹಿಪ್ ರೀಜನ್ಗೆ, ಸೊಂಟದ ಸಯಾಟಿಕ ಸಮಸ್ಯೆ ಇದ್ದವರಿಗೆಲ್ಲ ಇದು ಸಹಕಾರಿ. ಕಾಲುಗಳು ಜೋಡಣೆ. ಅಭ್ಯಾಸ ಕ್ರಮ ನೋಡೋಣ. ಕೈ ಹತ್ತಿರ. ಇಲ್ಲಿ ನಾವು ಪ್ರತಿಯೊಂದು ಆಸನ ಮಾಡುವಾಗ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ, ಇದು ನಾವು ಬಹಳ ಸಲ ತರಬೇತಿಯಲ್ಲಿ ಹೇಳ್ತೇವೆ. ಇದು ತುಂಬ ಪ್ರಾಮುಖ್ಯ. ಯಾಕೆಂದರೆ ನಾವು ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ. ಯೋಗದ ಮುಖ್ಯ ಗುರಿ ಏನು? ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥೆಯು. ಯಾಕೆಂದರೆ ಮುಖ್ಯ ಗೋಲೆ ಹಾಗೆ. ನಮ್ಮ ಯೋಗ ಇರುವುದೇ ನಮ್ಮ ಸ್ಪಿರಿಚುವಲ್ ಹೀಲಿಂಗಿಗೆ, ಆಧ್ಯಾತ್ಮಿಕ ಸಾಧನೆಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ. ಅದರ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕಾಗ್ತದೆ ಯೋಗ ಕಲಿಯುವ ಬಂಧುಗಳಿಗೆ. ಆದರೆ ನಮಗೆ ಇಲ್ಲಿ ಮುಖ್ಯ ಬೇಕಾದ ಆರೋಗ್ಯ. ನನಗೆ ಆರೋಗ್ಯ ಇಲ್ಲದೆ ನಾನು ಹೇಗೆ ಮಾಡೋದು? ಪ್ರಥಮವಾಗಿ ನಮ್ಮ ಆರೋಗ್ಯವನ್ನು ನಾವು ತರ್ಕೊಳ್ಬೇಕು ಈ ರೀತಿ ಯೋಗ ಮಾಡೋ. ಒಮ್ಮೆ ನಮಗೆ ಯೋಗ ಮಾಡಿ ನಮ್ಮ ಫಿಟ್ನೆಸ್ ಬಂದರೆ ಮತ್ತು ಮುಂದೆ ಮುಂದೆ ಒಂದೊಂದು ಹೆಜ್ಜೆ ಹೋಗಲಿಕ್ಕೆ ಸುಲಭವಾಗಿ, ಮತ್ತು ನಮ್ಮ ದೇಹ ಮನಸ್ಸು ಆತ್ಮದ ಸಾಕ್ಷಾತ್ಕಾರಕ್ಕೆಲ್ಲ ಹೋಗಲಿಕ್ಕೆ ಸಹಕಾರಿ ಅಂತೇಳಿ ಋಷಿಮುನಿಗಳು ನಮಗೆ ಹಲವು ಮಾರ್ಗಗಳನ್ನು ತಿಳಿಸಿದ್ದಾರೆ ಬಂಧುಗಳೇ. ಪವನ ಮುಕ್ತಾಸನ. 2 ಕೈಗಳ ಸಹಾಯದಿಂದ ಬಲಕಾಲನ್ನು ಮಡಿಸಬೇಕು. ಅಲ್ಲಿ ಹಸ್ತ ಮಧ್ಯಕ್ಕೆ ತರಬೇಕು ನೋಡಿ, ಸ್ವಲ್ಪ ಕೆಳಗಡೆ ನೋಡಿ, ಅಲ್ಲಿ ಹಾಗೆ ಇಟ್ಟುಕೊಳ್ಬೇಕು. ಅದೊಂದು ಹಂತ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತಿರಬೇಕು. ಕಲಿಯುವಾಗೆಲ್ಲ ಒಂದು ಹಂತ ಹಂತವಾಗಿ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ. ಕೆಲವರು ಎಕ್ಸೇಲ್ ಹೇಳ್ತಾರೆ ಫ್ಯಾಟ್ ಬನ್ನಿಗೆ. ಚಿಂಟು ದ ನೀ. ಈಗ ನಾರ್ಮಲ್ ಬ್ರೀತ್ ನೋಡಿ, ಅಲ್ಲಿ ಗಮನಿಸಿ ಬಂದುಕೊಳ್ಳಿ. ಆ ಬೆರಳು ಪಾಯಿಂಟ್ ಆಗಿರಬೇಕು. ಮೇಲಿನ ಕಾಲಿನ ಮಡಿಸಿದ ಕಾಲಿನ ಬೆರಳು ಪೂರ್ಣವಾಗಿ ಪಾಯಿಂಟ್ ಆಗಿರಬೇಕು. ಸಹಜ ಉಸಿರಾಟ. ಎಕ್ಸೇಲ್ ಕಮ್ ಬ್ಯಾಕ್.
ಹಾಗೆ ನಿಧಾನವಾಗಿ ಕೆಳಕ್ಕೆ ಇಳಿಸ್ಕೊಳ್ಬೇಕು. ಪವನ ಮುಕ್ತಾಸನ ಇನ್ನೊಂದು ಬದಿಯಲ್ಲಿ ಎರಡೂ ಕೈಗಳ ಸಹಾಯದಿಂದ ಎಡಕಾಲನ್ನು ಮಡಿಸಬೇಕು. ಎಲ್ಲ ಸ್ವಲ್ಪ ಹೊತ್ತಿರಬೇಕು. ನಾವು ಎಂತ ಮಾಡಿ ಸ್ವಲ್ಪ ಮೂವ್ ಮಾಡಲಿಕ್ಕೆ ಹೇಳ್ತೇವೆ, ಹಿಂದೆ ಮುಂದೆ ನೋಡಿ, ಕಾಲು ಹಿಂದೆ ಮುಂದೆ ಮಾಡಿಸಿ ಈ ರೀತಿ ಮೂವ್ ಮಾಡಿ ಹೇಳ್ತೇವೆ. ಯಾಕೆಂದರೆ ಸ್ವಲ್ಪ ಆ ಕೀಲುಗಳೆಲ್ಲ ಜಾಯಿಂಟ್ಸ್ಗಳೆಲ್ಲ ಫ್ಲೆಕ್ಸಿಬಲ್ ಆಗಬೇಕು. ಇಲ್ಲದ್ರೆ ಅದು ಒಂದು ಸಮಸ್ಯೆ, ಯಾವಾಗ ನೋಡಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಿ. ಇದು ಕಲಿಯುವಾಗ ಸ್ವಲ್ಪ ಸ್ಪೆಷಲಿ ಈ ಬ್ಯಾಕ್ ಪೇನ್ ಇದ್ದವರಿಗೆ, ಸೊಂಟ ನೋವು ಇದ್ದವರಿಗೆಲ್ಲ ಈ ರೀತಿ ಮೂವ್ ಮಾಡಬೇಕು. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಗಲ್ಲ, ಇದೆಲ್ಲ ಫ್ರೀ ಇರಬೇಕು. ಯಾಕೆ ನಮ್ಮ ಋಷಿಮುನಿಗಳು ಹೇಳೋದು ಸ್ಥಿರಂ ಸುಖಂ ಆಸನ. ಯಾವುದೇ ಒಂದು ಆಸನಲ್ಲಿ ಸ್ಥಿರವಾಗಿ ತುಂಬ ಹೊತ್ತು ಕೂತ್ಕೊಳ್ಳೋದೇ ಆ ಯೋಗಾಸನ. ಈಗ ನಾನು ಖುಷಿಯಲ್ಲಿರಬೇಕು, ಈ ಒಂಥರ ಹ್ಯಾಪಿಯಾಗಿರಬೇಕು. ಯಾಕೆ ನಮಗೆ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗಬೇಕಲ್ಲ. ಅದಕ್ಕೆ ನಾವು ಆಸನ ಮಾಡುವಾಗ ಋಷಿಮುನಿಗಳು ಒತ್ತಿ ಒತ್ತಿ ಹೇಳಿದ್ದಾರೆ, ಪತಂಜಲಿಯವರು ಸ್ಥಿರಂ ಸುಖಂ ಆಸನಂ. ಇಲ್ಲಿ ಉಸಿರನ್ನು ಬಿಡುತ್ತಾ ಕೆಳಗಡೆ ಬರಬೇಕು. ಇದು ಪವನ ಮುಕ್ತಾಸನದ ಬಗ್ಗೆಯ ಸರಳ ಮಾಹಿತಿಗಳು. ಇನ್ನು ಸಂಪೂರ್ಣ ಪವನ ಮುಕ್ತಾಸನ ಎರಡೂ ಕಾಲಲ್ಲಿ. ಇದು ಮಾತ್ರ ಹೆಚ್ಚಿನ ರಕ್ತದ ಒತ್ತಡ ಇದ್ದವರು ನಾವು ಅಭ್ಯಾಸ ಮಾಡೋದು, ಯಾಕಂದರೆ ಡಬಲ್ ಪ್ರೆಷರ್ ಆಗ್ತದೆ. ಆದರೆ ಉಳಿದವರೆಲ್ಲ ಮಾಡ್ಬೋದು. ಆದರೆ ಹೊಟ್ಟೆಯ ವ್ಯಾಧಿ, ಗ್ಯಾಸ್ಟ್ರಿಕ್ ನಿಯಂತ್ರಣಕ್ಕೆ ಸಂಪೂರ್ಣ ಪವನ ಮುಕ್ತಾಸನ. ಎರಡೂ ಕೈಗಳ ಸಹಾಯದಿಂದ ಎರಡೂ ಕಾಲನ್ನು ಮಡಿಸಬೇಕು. ಫೋಲ್ಡ್ ದ ಬೋತ್ ಲೆಗ್ ವಿತ್ ದ ಹೆಲ್ಪ್ ಆಫ್ ಬೋತ್ ಹ್ಯಾಂಡ್ಸ್. ನೋಡಿ, ಫಸ್ಟ್ ವಿ ಹ್ಯಾವ್ ಟು ಸ್ವಲ್ಪ ಫ್ರೀ ಇರಲಿ, ಕಾಲ ಆ ಕಡೆ ಇರಲಿ. ನೋಡಿ, ಹೀಗಿರು, ಸ್ವಲ್ಪ ಹೊತ್ತು ಹೀಗಿದ್ರು ಒಳ್ಳೆಯದು. ಬೇಕಾದ್ರೆ ಸ್ವಲ್ಪ ಅಲ್ಲಿ ಕಾಲನ್ನು ಸಹ ಮೂವ್ ಮಾಡಲಿಕ್ಕೆ ಹೇಳ್ತೀವಿ, ಹಿಂದೆ ಮುಂದೆ ಮಾಡಿ ಹೇಳ್ತೀವಿ ಹೊಸಬರಿಗೆ, ಯಾಕೆಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಬೇಕಲ್ಲ. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಗಲ್ಲವನ್ನು ಮಂಡಿಗೆ. ನೋಡಿ, ಇಲ್ಲಿ ಬೆರಳೆಲ್ಲ ಪಾಯಿಂಟ್ ಮಾಡಬೇಕು. ಇದೆಲ್ಲ ಆರಂಭದಲ್ಲಿ ಅಭ್ಯಾಸ ಆಗುವಲ್ಲಿವರೆಗೆ. ಮತ್ತು ಸ್ಥಿರಂ ಸುಖಂ, ಇದೊಂದು ಮಾಹಿತಿ ನೆನಪಿಟ್ಟುಕೊಳ್ಬೇಕು ಬಂಧುಗಳು. ಯಾವುದೇ ಆಸನ ಅಂತಿಮ ಸ್ಥಿತಿ ಬಂದಾಗ ಸ್ಥಿರಂ ಸುಖಂ ಆಸನಂ, ನಾನು ಸ್ಥಿರವಾಗಿದ್ದೇನೆ, ಸುಖವಾಗಿದ್ದೇನೆ ತುಂಬ ಹೊತ್ತು ಈ ಒಂದು ಆಸನ ಕೂತೆ. ನೋಡಿ, ಈಗ ನಾನೊಂದು ಪದ್ಮಾಸನ ಕೂತು ಈಗ ಖುಷಿಯಲ್ಲಿದ್ದೇನೆ, ಯಾವುದೇ ರೀತಿಯ ನೋವಾಗ್ತಾ ಇಲ್ಲ, ಕಂಫರ್ಟೇಬಲ್ ಆಗಿದ್ದೇನೆ. ಅದು ಆಸನ ಎಂದರೆ ದೇಹದ ನಿಲುಮೆಯಾಗಿದೆ, ಸುಖಕರವಾದ ಸ್ಥಿರವಾದ ಶರೀರದ ಭಂಗಿಗಳಾಗಿವೆ. ಈಗ ಈ ಸಂಪೂರ್ಣ ಪವನ ಮುಕ್ತಾಸನ ಸ್ವಲ್ಪ ಹೊತ್ತು ಉಸಿರಾಟ ನಾರ್ಮಲ್, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಇಳಿಸಿ ಪೂರ್ತಿ ವಿಶ್ರಾಂತಿ ಪಡೆಯಬೇಕು ಬಂಧುಗಳೇ. ರಿಲ್ಯಾಕ್ಸ್ ನೋಡಿ, ಈ ರೀತಿ ತುಸು ವಿಶ್ರಾಂತಿ. ಆತ್ಮೀಯ ಬಂಧುಗಳೇ, ಈ ಆಸನಗಳನ್ನು ಅಭ್ಯಾಸ ಮಾಡಿದ ಮತ್ತೆ ಅಂದರೆ ಈಗ ನಾವು ಸಂಚಿಕೆಯನ್ನು ಸಮಾಪನಗೊಳಿಸುವ ಮುಂಚೆ ಈ ಶವಾಸನ ಮಾಡಲೇಬೇಕು. ಇದು ಕಡ್ಡಾಯ. ಈಗ ನಾನು ಒಂದು 4 ಆಸನ ಮಾಡಲಿ, 5 ಮಾಡಲಿ, ಕೊನೆಯಲ್ಲಿ ಕಡ್ಡಾಯವಾಗಿ ಸ್ವಲ್ಪ ಹೊತ್ತಾದರೂ ಮಾಡಬೇಕು. ಎಷ್ಟು ಹೊತ್ತು ಮಾಡಬೇಕು ಅಂತ ಕೇಳ್ತಾರೆ. ಅಂದರೆ ಒಂದು 5 ನಿಮಿಷ, 7 ನಿಮಿಷ, 10 ನಿಮಿಷ ಅಥವಾ 20 ನಿಮಿಷ ಸಹ ಮಾಡಬಹುದು. ಆರಂಭದಲ್ಲಿ ನಮ್ಮ ರುಟೀನ್ ಹೆಲ್ತಿಯಲ್ಲಿ ಒಂದು 5 ರಿಂದ 10 ನಿಮಿಷ ಕಡ್ಡಾಯ ಮಾಡಬೇಕು. ಈ ಶವಾಸನ ಯಾಕೆ ಮಾಡುವುದು ಅಂದರೆ ದಣಿದ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ವಿಶ್ರಾಂತಿ. ಕಾಲುಗಳು 2-2.5 ಅಡಿಯಷ್ಟು ಅಂತರ, ಕಾಲು 10 ಇಟ್ಟು ಸಹ ಮಾಡಿಸ್ತಾರೆ. ಇದು ನಾವು ಸರಳ ವಿಧಾನದಲ್ಲಿ. ಕೈಗಳು ದೇಹದಿಂದ ಈ ರೀತಿ 1-1.5 ಅಡಿಯಷ್ಟು ಆಗಲ್ಲ. ಇಲ್ಲಿ ಶವಾಸನ ಅಂದರೆ ಜಸ್ಟ್ ಲೈಕ್ ಆ್ಯಕ್ಟ್ ಆಸ್ ಎ ಡೆಡ್ ಬಾಡಿ, ಶವದ ಹಾಗೆ ಅಲುಗಾಡದೆ ಮಲಗುವ ಭಂಗಿ ಶವಾಸನ. ಇಲ್ಲಿ ದಣಿದ ದೇಹಕ್ಕೂ ವಿಶ್ರಾಂತಿ, ಮನಸ್ಸಿಗೆ ವಿಶ್ರಾಂತಿ. ನಮ್ಮ ಮನಸ್ಸಿನಿಂದ ಕಾಲಿನ ಎಲ್ಲ ಬೆರಳುಗಳನ್ನು ನೆನೆಸಿಕೊಂಡು ಒಂದೊಂದೇ ಅಂಗಗಳನ್ನು, ಕಾಲಿನ ಬೆರಳು, ಪಾದ, ಆ್ಯಂಕಲ್, ಥೈಸ್, ಹೊಟ್ಟೆಯ ಭಾಗ, ಹೃದಯದ ಭಾಗ, ಚೆಸ್ಟ್, ಬೇರೆ ಬೇರೆ ಅಂಗಾಂಗಗಳು ನೆನೆಸಿಕೊಂಡು ಕೈಗಳು, ಭುಜಗಳು, ಹಾಗೆ ಕುತ್ತಿಗೆ ಭಾಗ, ಮುಖದ ಎಲ್ಲ ಅಂಗಾಂಗಗಳು, ಕೊನೆಗೆ ಶಿರಸ್ಸಿನ ಭಾಗಗಳಿಗೆಲ್ಲ ವಿಶ್ರಾಂತಿಯ ಸಂದೇಶವನ್ನು ಕಳಿಸಬೇಕು. ಇಲ್ಲಿ ನಮ್ಮ ಮನಸ್ಸಿನಿಂದ ದೇಹದ ಎಲ್ಲ ಅಂಗಾಂಗಗಳಿಗೆ ವಿಶ್ರಾಂತಿಯ ಸಂದೇಶ ಕಳಿಸಬೇಕು. ನಾವು ಇದು ಮಾಡ್ತಾ ಇಲ್ಲ, ಇದು ಬಹಳ ಅಗತ್ಯ. ಯಾಕೆ ನಾವು ಬೆಳಗಿನ ಸಂಜೆವರೆಗೆ ಕೆಲಸ ಮಾಡ್ತೀವಿ, ಓಡಾಡ್ತೀವಿ, ನಮ್ಮ ಕಾಲಿನ ಬೆರಳನ್ನೇ ನಾವು ಕೆಲವೊಮ್ಮೆ ಗಮನಿಸ್ತಾ ಇಲ್ಲ. ನೈಲ್ ಕಟ್ ಮಾಡೋಕ್ಕೆ ಕೆಲವೊಮ್ಮೆ ವಾಚ್ ಮಾಡ್ತೀವಿ, ಅದು ಸಹ ಹರಿಬರಿಯಲ್ಲಿ. ಆದ ಕಾರಣ ಈ ಶವಾಸ ಮಾಡುವಾಗ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ, ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಮನಸ್ಸಿಂದ ನೆನೆಸಿರಿ ಸಾಕಂತೆ ರಿಲ್ಯಾಕ್ಸ್ ಆಗ್ತದೆ, ರಿಲೀಸ್ ಆಗ್ತದೆ, ರಿಲೀಫ್ ಆಗ್ತದೆ. ನೀವು ಬೇಕಾದ್ರೆ ಪರಿಶೀಲಿಸಿ ನೋಡಿ, ಕಣ್ಣು ಮುಚ್ಚಿ ಮಲಗಿ ಒಂದೊಂದೇ ಅಂಗಗಳನ್ನು ನೆನೆಸಿಕೊಂಡು ಬನ್ನಿ. ಅದಕ್ಕೆ ವಾಯ್ಸ್ ಇದೆ, ಶವಾಸದ ಕಮೆಂಟ್ರಿ ಇಟ್ಟು ಮಾಡಿ ಇನ್ನೂ ಸುಲಭ ಆಗಿದೆ. ಯಾಕೆಂದರೆ ಒಬ್ಬರು ಮೆಸೇಜ್ ಕೊಟ್ಟರೆ ಸುಲಭ ಆಗ್ತದೆ. ಹಾಗೆ ನಾವು ತರಬೇತಿಯಲ್ಲಿ ಸಂದೇಶ ಕೊಡ್ತೀವಿ, ಮೆಸೇಜ್ ಕೊಡ್ತೀವಿ ಬಂದ ವೇಳೆ. ಹಾಗೆ ಈ ರೀತಿಯ ಎಲ್ಲ ಅಂಗಾಂಗಗಳಿಸಿ ಕೊನೆಗೆ ಶಿರಸ್ಸಿನ ಭಾಗಕ್ಕೆ ತಂದು ಇಡೀ ದೇಹದ ಅಂಗಾಂಗ ಸಡಿಲಗೊಳಿಸಬೇಕು. ಆಮೇಲೆ ಉಸಿರನ್ನೇ ಗಮನಿಸಬೇಕು. ವಿ ಹ್ಯಾವ್ ಟು ಟ್ರೈ ಟು ಕಾನ್ಸಂಟ್ರೇಟ್ ಓನ್ಲಿ ಇನ್ ನಾರ್ಮಲ್ ಬ್ರೀದಿಂಗ್. ನಮ್ಮ ಮನಸ್ಸಿನಿಂದ ಆಂತರಿಕ ವಿಷಯಗಳಾದ ಶ್ವಾಸೋಚ್ಛ್ವಾಸವನ್ನೇ ಗಮನಿಸಬೇಕು. ನೋಡಲಿಕ್ಕೆ ಸುಲಭ, ಬಟ್ ಕಲೀಲಿಕ್ಕೆ ಕಷ್ಟ. ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಗುರುಗಳ ಸಂದೇಶ, ಅದಕ್ಕೆ ಯಾವಾಗಲೂ ಯೋಗವನ್ನು ಗುರು ಮುಖೇನ ಕಲಿಬೇಕು, ಅಥವಾ ಆನ್ಲೈನಲ್ಲಿ ಆದರೂ ಸಹ ಗುರು ಮುಖೇನ ಕಲೀರಿ ಹೇಳಿದೆ. ಯಾಕೆಂದರೆ ಅವರು ಹೇಳಿ ಸುಮಾರು ಸಲ. ಆದ ಕಾರಣ ದಯವಿಟ್ಟು ಯಾರು ಯೋಗ ಕಲಿತಿಲ್ಲ, ಒಮ್ಮೆ ಜೀವನದಲ್ಲಿ ಕಲೀರಿ ಬಂದ ವೇಳೆ, ಲೈಫಲ್ಲಿ ಕಲೀರಿ. ಯಾಕೆಂದರೆ ಯೋಗ ಆರೋಗ್ಯ ವರ್ಧಕ,
ಭಾಳಷ್ಟು ಮಾಹಿತಿಗಳಿವೆ, ಅದನ್ನು ಅನುಭವಿಸಿದವರಿಗೆ ಗೊತ್ತು. ಆದ ಕಾರಣ ಈ ರೀತಿ ಶವಾಸನ ಅಂತಿಮಗೊಳಿಸುವ ವಿಧಾನವನ್ನು ನಮ್ಮ ಮನಸ್ಸಿಂದ ಉಸಿರನ್ನೆಲ್ಲ ನೆನೆಸಿಕೊಂಡು ಸ್ವಲ್ಪ ಹೊತ್ತು ಇರಬೇಕು. ಯಾಕಂದರೆ ಅಲ್ಲಿ ಉಸಿರನ್ನೇ ಗಮನಿಸ್ತಾ ವಿಶ್ರಾಂತಿ ಮಾಡುತ್ತಾ ಹೇಗೆ ಅದನ್ನು ಎಂಡ್ ಮಾಡುವ ಕ್ರಮ ಹೇಗೆ ಅಂದರೆ, ಹಾಗೆ ಸಹಜವಾಗಿ ಒಂದು 5 ನಿಮಿಷ 10 ನಿಮಿಷ, ಕೆಲವರು 20 ನಿಮಿಷ ಎಲ್ಲ ಇರ್ತಾರೆ. ಯಾರಿಗೆ BP ಇದೆ, ಡಯಾಬಿಟಿಕ್ ಇದೆ, ಸ್ಟ್ರೆಸ್ ಆಗ್ತಾಯಿದೆ ಅಂಥವ್ರು ದಿವಸಕ್ಕೆ 3 ಬಾರಿ ಮಾಡಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಖಾಲಿ ಹೊಟ್ಟೆಗೆ. ಆಮೇಲೆ ಎಂಡ್ ಮಾಡುವ ಕ್ರಮ ನೋಡೋಣ. ಬಲಕಾಲನ್ನು ನೇರವಾಗಿಸಿ ನಿಧಾನವಾಗಿ ಎಡಕಾಲನ್ನು ಮಡಿಸಬೇಕು, ಬಲಬದಿಗೆ ತಿರುಗಿಸಿ, ಅಲ್ಲಿ ಸ್ವಲ್ಪ ಹೊತ್ತು ಹಂತವಾಗಿ ಸ್ವಲ್ಪ ಹೊತ್ತು ಫ್ರೀಯಾಗಿರಬೇಕು, ಎಲ್ಲ ಹಾಯಾಗಿರಬೇಕು. ಕಣ್ಣುಗಳನ್ನು ತೆರೆಯುತ್ತಾ ನಿಧಾನವಾಗಿ ಎದ್ದೇಳಬೇಕು ಬಂಧುಗಳೇ. ಶವಾಸನ ಒನ್ ಆಫ್ ದ ಬೆಸ್ಟ್ ಪೋಶ್ಚರ್ ಶವಾಸನ ಫಾರ್ ರಿಲ್ಯಾಕ್ಸೇಷನ್ಗೆ. ವಿಶ್ರಾಂತಿಯ ಸಂದೇಶವನ್ನು ಹೈಯೆಸ್ಟ್ ನಾವು ಕಳಿಸೋದು ಈ ಶವಾಸನಲ್ಲಿ. ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಆತ್ಮೀಯ ಬಂಧುಗಳೇ, ಈ ಒಂದು ಸಂಚಿಕೆಯಲ್ಲಿ ಇವಾಗ ಶವಾಸನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಆಮೇಲೆ ಪ್ರಾಣಾಯಾಮ ಇದೆ. ಈ ಹಿಂದಿನ ಸಂಚಿಕೆಗಳಲ್ಲಿ ನಾಡಿಶುದ್ಧಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮದ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡಿದ್ದೇವೆ. ಇನ್ನೀಗ ಶೀತಲಿ ಪ್ರಾಣಾಯಾಮ, ತಂಪನ್ನಾಗಿಸುವ ಪ್ರಾಣಾಯಾಮ, ದೇಹವನ್ನು ಕೂಲ್ ಮಾಡುವ ಪ್ರಾಣಾಯಾಮ ಅಭ್ಯಾಸ ಕ್ರಮ ಹೀಗೆ. ಇದು ನಾಲಿಗೆಯನ್ನು ಹೊರಗೆ ಚಾಚಿ ಕೊಳವೆ ಹಾಗೆ ನಾವು ಮಾಡಬೇಕು. ಆಮೇಲೆ ನಾಲಿಗೆಯ ಮೂಲಕ ವಾಯುವನ್ನು ತೆಗೆದುಕೊಂಡು ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತಿದ್ದು ಮೂಗಲ್ಲಿ ಬಿಡಬೇಕು. ದಯವಿಟ್ಟು ಗಮನಿಸಿ ಬಂಧುಗಳೇ. ಯಾವುದಾದ್ರು ಒಂದು ಆಸನ ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಬೆನ್ನು ಕುತ್ತಿಗೆ ಸಮಂಕಾಯೋ ಶಿರೋಗ್ರೀಮ್ ಅದು ಬಹಳ ಅಗತ್ಯ. ಯಾಕಂದರೆ ಇಲ್ಲಿ ಬೆನ್ನು ಬಗ್ಗಿದ ಕೂಡಲೇ ವಾಯುನಾಳಗಳು ಬೆಂಡಾಗಿ ಸರಿ ವಾಯು ಸಂಚಾರ ಆಗೋದಿಲ್ಲ. ಅದಕ್ಕೆ ಬೆನ್ನು ಕುತ್ತಿಗೆ ನೇರಾಳಿ ಹಲವು ಬಾರಿ ಹೇಳುವ ಉದ್ದೇಶ ಹಾಗೆ. ಪುನಃ ನೋಡಿ, ಈ ರೀತಿ ನೇರ ಮಾಡಿ ಕಣ್ಣು ಮುಚ್ಚಿ ಫ್ರೀಯಾಗಿ ಸ್ಥಿರಂ ಸುಖಂ ಆಸನ. ನಾಲಿಗೆಯನ್ನು ನನಗೆ ಹೊರಗೆ ಚಾಚನೆ, ಬಹುಶಃ ತಾವು ಕ್ಲೋಸಪ್ಪಲ್ಲಿ ವಾಚ್ ಮಾಡ್ಬೋದು. ಈ ರೀತಿ ನಾಲಿಗೆಯನ್ನು ಹೊರಗೆ ಚಾಚಿ ಅಲ್ಲಿ ಪ್ರೆಸ್ ಕೊಡಬೇಕು. ಗಾಳಿ ಬೀಸುವ ಶಬ್ದ ಬರಬೇಕು, ಅದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ನಾನು ಮಾಡಿದ್ದು ಸರಿಯಾ ತಪ್ಪು ಅಂತ ಗೊತ್ತಾಗೋದು ನನಗೆ ಅಭ್ಯಾಸ ಮಾಡೋಕ್ಕೆ ತಂಪಾಗ್ತದೆ. ನಾಲಿಗೆ ಮತ್ತು ಬಾಯಿಯ ಭಾಗ ಕೂಲಾಗಲಿಕ್ಕೆ. ಯಾರಿಗೆ ಅಲ್ಸರ್ ಇದೆ, ಅಸಿಡಿಟಿ ಇದೆ, ಬಾಯಿ ಹುಣ್ಣಿದೆ ಅವರು ಮಾಡಬೇಕು. ಆದರೆ ಯಾರು ಮಾಡಬಾರ್ದು, ತುಂಬ ಶೀತ ಕೋಲ್ಡ್ ಆದವರು ಮಾಡೋದು ಬೇಡ. ಇನ್ನೊಮ್ಮೆ ನೋಡೋಣ. ನೋಡಿ, ಪುನಃ ಜ್ಞಾನ ಸರಸ್ವತಿ ಮುದ್ದೆಯಲ್ಲಿ ನಾಲಿಗೆಯನ್ನು ಹೊರಗೆ ಚಾಚಿ ಈ ರೀತಿ 3 ಬಾರಿ 6 ಬಾರಿ 9 ಸಾಕು. ಒಮ್ಮೆ ಹೆಚ್ಚು ಮಾಡಿ, ತುಂಬ ತಂಪಾಗ್ತದೆ. ಅಲ್ಲಿ ಅಸಿಡಿಟಿ ಎಲ್ಸ್ ಎನ್ನುವರಿಗೆ ಬಹಳ. ಇನ್ನೊಮ್ಮೆ ಕೊನೆಯ ಬಾರಿ ನೋಡೋಣ. ನಾವೀಗ ಭಾಳ ಶಾರ್ಟಾಗಿ ಮಾಡಿದ್ದೇನೆ, ಇದನ್ನು ಲಾಂಗ್ ಮಾಡಬೇಕು. ಅದು ಅಭ್ಯಾಸ ಮಾಡ್ತಾ ಕೆಲವರಿಗೆ ನಾಲಿಗೆ ಕೊಳವೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸ್ವಲ್ಪ ಹೋಗ್ತಾ ಅಭ್ಯಾಸ ಆಗ್ತದೆ ಬಂಧುಗಳೇ. ಇದರ ಜೊತೆ ಇಲ್ಲೊಂದು ಮುದ್ರಾ ಯೋಗದ ಬಗೆಯ ಹಾಕಿನಿ ಮುದ್ರೆ, ಇದು ಬಹಳ ಸುಲಭ. ಸ್ಪೆಷಲಿ ವಯಸ್ಸಾದವರು ಮಾಡಿರೋ ಒಳ್ಳೆ ನೆನಪು ಶಕ್ತಿ, ಫಾರ್ಗೊಟೆನ್ಸ್, ಮರೆತು ಹೋಗೋದಕ್ಕೆ ಬಹಳ ಇದೆ. ನೋಡಿ, ನಮ್ಮ ಆಲ್ ಫಿಂಗರ್ಸ್ ಆರ್ ಸೋ ಪವರ್ಫುಲ್. ಹಿಂದಿನ ಸಂಚಿಕೆಗಳ ಬಗ್ಗೆ ಹೇಳಿದ್ದೇನೆ. ಯಾಕೆಂದರೆ ಈ ಬೆರಳು ಡೈಜೆಸ್ಟಿವ್ ಸಿಸ್ಟಮ್, ಸ್ವಲ್ಪ ಕ್ಲೋಸಪ್ಪಲ್ಲಿ ವಾಚ್ ಮಾಡಿ, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಸ್ಕೆಲೆಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್. ಈ ಬೆರಳಲ್ಲಿ ವಿಟಮಿನ್ ಇ ಅಬ್ಸರ್ವ್ ಆಗ್ತಾ ಇರ್ತದೆ. ಇದರಲ್ಲಿ ವಿಟಮಿನ್ ಎ, ಇದರಲ್ಲಿ ಐರನ್, ಇದರಲ್ಲಿ ಡಿ, ಇದರಲ್ಲಿ ಸಿ. ಹಾಗೆ ಎಲ್ಲ ಬೆರಳುಗಳು ಚೇತನದಾಯಕ. ಆಲ್ ಫಿಂಗರ್ಸ್ ಆರ್ ಸೋ ಪವರ್ಫುಲ್. ಈ ಬೆರಳುಗಳಿಗೆಲ್ಲ ತುಂಬ ಶಕ್ತಿ ಇದೆ. ನೋಡಿ, ಆಶೀರ್ವಾದ ಮಾಡುವಾಗ ಆಯುಷ್ಮಾನ್ ಭವ, ದೀರ್ಘಾಯುಷ್ಯ ಭವ ಅಂತ, ದೀರ್ಘ ಸುಮಂಗಲಿ ಭವ ಅಂತ. ಯಾಕಂದರೆ ಇಲ್ಲಿ ಮಂಗಳ ಗ್ರಹ ಇದೆ, ಆ ಡಿವೈನ್ ಎನರ್ಜಿ. ನೋಡಿ, ಸಾಧು ಸಂತರ ಹತ್ರ ಕೆಲವರು ಹೋಗ್ತಾರೆ, ಯಾಕೆಂದರೆ ಅವರ ಎನರ್ಜಿ ಅವರ ಹತ್ತಿರ ಬರ್ತದೆ. ನೋಡಿ, ಅವರ ಒಂದು ಬ್ಲೆಸ್ಸಿಂಗ್ ಮಾಡಿ ಸಾಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಬೆರಳುಗಳಿಗೆ ಭಾಳ ಚೈತನ್ಯ ಶಕ್ತಿ ಇದೆ ಬಂಧುಗಳೇ. ಆ ಚೈತನ್ಯ ಶಕ್ತಿ ನಾವು ಒಳಗೆ ಕೊಂಡೋಗ್ಬೇಕು. ಹಾಗೆ ಪಂಚತತ್ವಗಳು, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ವರುಣ. ನೋಡಿ, ಇದು ಶುಕ್ರಗ್ರಹ, ಗುರುಗ್ರಹ, ಶನಿಗ್ರಹ, ಇದು ಸೂರ್ಯಗ್ರಹ, ಬುಧಗ್ರಹ. ನೋಡಿ, ಇದು ಒಮ್ಮೆ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಗುರು ಮುಖೇನ ಹಲವು ಸಲ ಕ್ಲಾಸಲ್ಲಿ ಅಟೆಂಡ್ ಆದಾಗ ಅಭ್ಯಾಸ ಆಗ್ತದೆ ಬಂಧುಗಳು. ಇದು ಕೇವಲ ಮಾಹಿತಿಗಾಗಿ ನಾವು ನಿಮಗೆ ಈ ಪ್ರಸ್ತುತಪಡಿಸ್ತಾ ಇದ್ದೇವೆ. ನೋಡಿ, ಹಾಕಿನಿ ಮುದ್ರೆ,
ಮಹಾಕಾಳಿ ಮುದ್ರೆ ಹೀಗೆ ಹಿಡ್ಕೊಂಡು ನೇವಲಿಯಿಂದ ಮುಂಚೆ ಹಿಡ್ಕೊಂಡು ಯಾರಿಗೆ ಟಯರ್ಡ್ ಆಗ್ತದೆ, ಅದರಲ್ಲಿ ಈ ಕೋವಿಡ್ ಬಂದವರಿಗೆ ಫಸ್ಟಿಗೆ ಆಗೋದು ಡಿಪ್ರೆಷನ್ ಮತ್ತು ಟಯರ್ಡ್ನೆಸ್, ಸಿಕ್ಕಾಪಟ್ಟೆ ವೀಕ್ನೆಸ್ ಹೋಗ್ಲಿಕ್ಕೆ ಒಳ್ಳೆಯದು. ಇದಕ್ಕೆ ಮಂತ್ರ ಹಾಕಿರೋ ಒಳ್ಳೆಯದು. ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ, ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ, ಓಂ ಹ್ರೀಂ ದುಮ್ ದುಮ್ ದುರ್ಗಾಯೈ ನಮಃ ಅಂತ 108 ಬಾರಿ ಮಂತ್ರ ಪಠಿಸಬೇಕು. ಆಮೇಲೆ ಒಂದು 10 ನಿಮಿಷ ಮಾಡಬೇಕು. ಅದು ಮಾಡಿದ ಮೇಲೆ ಪುನಃ ಪಿತ್ತನಾಶಕ ಮುದ್ರೆ, ಪ್ರಾಣ ಮುದ್ರೆ, ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ ಗಮನಿಸಿ ಬಂಧುಗಳೇ. ಇದೆಲ್ಲ ಫೆದರ್ ಟಚ್. ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ ಮಂತ್ರ. ಈ ಮಂತ್ರ ಹಿಡಿದ ಕೂಡಲೇ ಸೌಂಡ್ ಥೆರಪಿ ಆಗ್ತದೆ, ಚಕ್ರಗಳು ಆ್ಯಕ್ಟಿವೇಟ್ ಆಗ್ತದೆ, ಮುದ್ರಾ ಫಿಸಿಯೋಥೆರಪಿ. ಹಾಗೆಂದ ಮಂತ್ರ ಹೇಳಬೇಕು ಅಂತೆಲ್ಲ ಆಸಕ್ತರಿಗೆ ಹೇಳ್ಬೋದು ಬಂಧುಗಳೇ. ಈಗ ನಾವು ಈ ಒಂದು ಸಂಚಿಕೆಯನ್ನು ಸಮಾಪನ ಮಾಡೋಣ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ, ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿಯ ಸಹಯೋಗದೊಂದಿಗೆ ಈ ಪ್ರಸ್ತುತಪಡಿಸುವಂತಹ ಆರೋಗ್ಯಕ್ಕಾಗಿ ಯೋಗ ಈ ಸಂಚಿಕೆಯ ಮಾಲಿಕೆಯನ್ನು ಇವಾಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಈಗ ಶಾಂತಿ ಮಂತ್ರ. ಈ ಶಾಂತಿ ಮಂತ್ರ ಯೋಗದ ಕೊನೆಯಲ್ಲಿ ಹೇಳಲೇಬೇಕು. ನಾವು ಕೆಲವು ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಅದನ್ನು ಕೊನೆಗೆ ಯಾವುದಾದ್ರು ಒಂದು ಶಾಂತಿ ಮಂತ್ರ, ಇದು ಬಹಳ ಒಳ್ಳೆಯದು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು, ವಂದನೆಗಳು.